ದೇಶದಾದ್ಯಂತ ಅಕ್ಷಯ ತೃತೀಯ ಹಿನ್ನೆಲೆ ಹಿಂದೂ ಮಾಲೀಕತ್ವದ ಆಭರಣದ ಅಂಗಡಿಗಳಲ್ಲೇ ಚಿನ್ನವನ್ನು ಖರೀದಿ ಮಾಡಬೇಕು ಎಂದು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಕರೆಯನ್ನು ನೀಡಿದ್ದಾರೆ. ಅಕ್ಷಯ ತೃತೀಯಕ್ಕೆ ಹಿಂದೂಗಳ ಮಳಿಗೆಯಲ್ಲಿ ಚಿನ್ನ ಖರೀದಿಸಿ ಎಂಬ ಟ್ವಿಟರ್ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಸಂಪೂರ್ಣ ಬೆಂಬಲ ಇದೆ. ಅಕ್ಷಯ ತೃತೀಯಕ್ಕೆ ಜ್ಯುವೆಲ್ಲರ್ಸ್ನಲ್ಲೇ ಖರೀದಿ ಮಾಡಿ. ರಾಜ್ಯದಲ್ಲಿ ಇರುವಂತಹ ಕೇರಳ ಮೂಲದ ಮುಸ್ಲಿಮರ ಚಿನ್ನಾಭರಣ ಮಳಿಗೆಗಳಲ್ಲಿ ಚಿನ್ನಾಭರಣವನ್ನು ಖರೀದಿ ಮಾಡಬೇಡಿ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕರೆಯನ್ನು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಹಲಾಲ್ ಅಭಿಯಾನದ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಯಶಸ್ವಿಯಾಗಿದೆ. ಈಗ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಈ ಅಭಿಯಾನ ರಾಜ್ಯದಲ್ಲಿ ಕೇರಳ ಮೂಲದ ಮುಸ್ಲಿಮರ ಚಿನ್ನಾಭರಣ ಅಂಗಡಿಗಳಿವೆ. ಹಿಂದೂಗಳು ಅಲ್ಲಿ ಬಂಗಾರವನ್ನು ಖರೀದಿ ಮಾಡಬೇಡಿ ಎಂದು ಆಗ್ರಹ ಮಾಡಿದರು. ಕೇರಳದಲ್ಲಿ 800 ಹಿಂದೂಗಳ ಕೊಲೆಯಾಗಿದೆ. ನೀವು ಅಲ್ಲಿ ಖರೀದಿ ಮಾಡಿದರೆ ಅದರ ಲಾಭ ಕೇರಳದ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ. ಹಿಂದೂಗಳ ಕೊಲೆ ಆಗುತ್ತಾ ಇವೆ, ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ. 12,000 ಹುಡುಗಿಯರನ್ನ ಮುಸ್ಲಿಂ ಮತಾಂತರ ಮಾಡಿದ್ದಾರೆ. ನೀವು ಅವರ ಅಂಗಡಿಗಳಲ್ಲಿ ಬಂಗಾರವನ್ನು ಖರೀದಿ ಮಾಡಿದರೆ ಅದೆಲ್ಲ ದುಡ್ಡು ನಮ್ಮ ತಲೆ ಮೇಲೆ ಚಪ್ಪಡಿ ಎಳೆದುಕೊಂಡ ಹಾಗೆ ಆಗುತ್ತೆ. ಹೀಗಾಗಿ ಅಕ್ಷಯ ತೃತೀಯಕ್ಕೆ ಹಿಂದೂ ಜ್ಯುವೆಲ್ಲರ್ಸ್ ಕಡೆಗೆ ಖರೀದಿ ಮಾಡಿ ಎಂದು ಮುತಾಲಿಕ್ ಮನವಿಯನ್ನು ಮಾಡಿದರು. ಅಕ್ಷಯ ತೃತೀಯ ಈ ಸಮಯದಲ್ಲಿ ಸಾಕಷ್ಟು ಕೇರಳದ ಮುಸ್ಲಿಂ ಮೂಲದ ಇವತ್ತು ಜ್ಯುವೆಲರ್ಸ್ ಇದ್ದಾವೆ. ಬಂಗಾರದ ಅಂಗಡಿಗಳು ಇರೋದು ಮೇಜರ್ ಕೇರಳದ ಮುಸ್ಲಿಂ ಅಂಗಡಿಗಳೇ ಇರೋದು. ಸೊ ನಾನು ಹೇಳೋದು, ಅಲ್ಲಿ ಖರೀದಿ ಮಾಡಬೇಡಿ. ಎಲ್ಲಿವರೆಗೆ ಕೇರಳದಲ್ಲಿ 800 ಜನ ಹಿಂದೂಗಳ ಕೊಲೆ ಮಾಡಿದಂತಹ ಕೇರಳ ಇದು. ಏನು ಇವತ್ತು ನಾವು ಜ್ಯುವೆಲ್ಲರ್ಸ್ನಲ್ಲಿ ಖರೀದಿ ಮಾಡ್ತೀವಿ, ಆ ಖರೀದಿಯ ದುಡ್ಡು ಲಾಭ ಎಲ್ಲ ಅಲ್ಲಿಯ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ. ಹಿಂದೂಗಳ ಕೊಲೆ ಆಗ್ತಾ ಇದೆ, ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ. ಸುಮಾರು 12,000 ಹುಡುಗಿಯರನ್ನ ಇವತ್ತು ಮುಸ್ಲಿಂ ಮತಾಂತರ ಮಾಡಿದ್ದಾರೆ. ಸೊ ನಾವು ಇವತ್ತು ಬಂಗಾರವನ್ನು ಇವತ್ತು ಜ್ಯುವೆಲರ್ಸ್ನಲ್ಲಿ ಏನು ಆಭರಣಗಳನ್ನ ಖರೀದಿ ಮಾಡ್ತೀವಿ, ಅದೆಲ್ಲ ದುಡ್ಡವು ಕೂಡ ನಮ್ಮ ತಲೆ ಮೇಲೆ ಚಪ್ಪಡಿ ಎಳ್ಕೊಂಡಂಗೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಹಿಂದೂ ಜ್ಯುವೆಲರ್ಸ್ ಯಾರಿದ್ದಾರೆ ಅವ್ರ ಕಡೆ ಖರೀದಿ ಮಾಡಿ ಅಂತ ಅನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ಇವತ್ತು ಪ್ರಚಾರ ಪ್ರಾರಂಭ ಆಗಿದೆ ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ.